ಅಮ್ಮಯ್ಯ ಅಮ್ಮ ನಿಮಗಿಂತ ಕಬುದೂದೈತೆ ಅಮ್ಮಯ್ಯ ಅಂತರಂಗದಂತರವೇ ಅಮ್ಮಯ್ಯ ಅಂತರಂಗದಂತರವೇ ಅಮ್ಮಯ್ಯ ಚಂದ್ರನಂತ ಮುಖ ಕಾದಿದೆ ಚಂದ್ರನಂತ ಮುಖ ಕತ್ತಿದೆ ಕಮ್ಮಯ್ಯ ಚಿಂತಿಸುವುದೇತಕ್ಕೆ ಬೇಮಯ್ಯ ವಾಲ್ಮೀಕಿ ಮುನಿಪದ ಭುಜವಾನಿಸುತ್ತ ವಾಲ್ಮೀಕಿ ಮುನಿ ಪದಾಂಬುಜವನ ಧ್ಯಾನಿಸುತ್ತ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಲ್ಮೆಯ ಅಷ್ಟದಿಕ್ಕುಗಳಿಗೆ ವಂದಿಸುತ್ತ ನಲ್ಮೆಯಲ್ಲಿ ಅಷ್ಟದಿಕ್ಕುಗಳಿಗೆ ವಂದಿಸುತ್ತ ಅಮ್ಮ ಜಾನಕಿಗೆ ಎರಗುತ್ತಾ ಅಮ್ಮ ಜಾನಕಿಗೆ ಎರಗುತ್ತಾ ಎರಗುತ್ತಾ ನಿಮ್ಮೊಡನೆ ಕಾಳಗಾಗಿ ಬೆಸಗುಂಬೆ ಹೆಮ್ಮಕ್ಕಳಂದದಿ ನಮ್ಮದಾರಿದು ಬೆಸಗುಂಬುದಕ್ಕೆ ನಮ್ಮೊಡನೆ ನಂಡೆ ನಮ್ಮನು ಕಕ್ಕುಬೇಕಾಗಿ ಕಾಂಬುದುಂಟೆ ನಮ್ಮನು ಕಕ್ಕುಬೇಕಾಗಿ
ನಿಮ್ಮೊಡನೆ ಕಾಣಗೆ ಒಮ್ಮೆ ಜೋರಾದ ಕೈ ಚಪ್ಪಾಳೆ ಈ ಯಕ್ಷ ರತ್ನಕಲೆಗೆ ಸಲ್ಬೇಕಾಗಿದೆ. ಸ್ನೇಹಿತರೆ, ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರೊಟ್ಟಿಗೆ ಜೂನಿಯರ್ ಪಟ್ಲ ಈ ಹೊತ್ತಿನ ವಿಶೇಷ ನೃತ್ಯದೊಂದಿಗೆ ನಮ್ಮೊಂದಿಗೆ ಭಾಗವಹಿಸಿದವರು. ಅವರೊಟ್ಟಿಗೆ ಸಾನ್ವಿ ಎಂ ಶೆಟ್ಟಿ ಹಾಗೂ ರಾಶಿ ಪುಂಚ. ದಯವಿಟ್ಟು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಸತೀಶ್ ಶೆಟ್ಟಿ ಅವರ ಧರ್ಮಪತ್ನಿ ಆಗಿರುವಂತಹ ಶ್ರೀಮತಿ ನಿರ್ಮಿತಾ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು. ಅದರಂತೆಯೇ ಸಾನ್ವಿ ಎಂ ಶೆಟ್ಟಿ ಇವರ ತಂದೆ ತಾಯಿ ಸೌಮ್ಯ ಮಹೇಶ್ ಶೆಟ್ಟಿ ದಂಪತಿಗಳು ವೇದಿಕೆಗೆ ಜೊತೆಯಾಗಬೇಕು. ಅದರಂತೆಯೇ ರಾಶಿ ಪುಂಚ ಇವರ ತಂದೆ ತಾಯಿ ರಾಕೇಶ್ ಪುಂಚ ದಂಪತಿಗಳು ವೇದಿಕೆಗೆ ಜೊತೆಯಾಗಬೇಕು. ಬಹುಶಃ ಸಾನ್ವಿ ಎಂ ಶೆಟ್ಟಿ ಇವರ ಬಗ್ಗೆ ಹೇಳಬೇಕಿದ್ರೆ ಮತ್ತಾರು ಅಲ್ಲ, ನಿರ್ಮಿತಿ ಸತೀಶ್ ಶೆಟ್ಟಿ ಅವರ ಅಕ್ಕನ ಮಗಳು. ಯಕ್ಷರಂಗದ ಚಿಗುರಡೆಗಳು ಒಂದೆಡೆ ಕಲೆಯುವಂತಹ ಸಮಯ. ಬಹುಶಃ ಈ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷವನ್ನು ನಾವು ಕಂಡುಕೊಳ್ಳುವುದು ಪಟ್ಲಗುತ್ತು ಮಹಾಬಲ್ ಶೆಟ್ಟಿ ಅವರ ಮೊಗದಲ್ಲಿ. ಖಂಡಿತವಾಗಿಯೂ ನನ್ನ ಮೊಮ್ಮಗ ಅದ್ಭುತವಾದ ವೇಷಗಾರಿಕೆಯನ್ನು ಕಂಡುಕೊಂಡೆ ಎನ್ನುವ ನೆಲೆಯಲ್ಲಿ
ಮಂದಹಾಸದ ಮೊಗದೊಂದಿಗೆ ವೇದಿಕೆಗೆ ಆಗಮಿಸಿಕೊಂಡಿದ್ದಾರೆ. ಅವರನ್ನು ಅತ್ಯಂತ ಆತ್ಮೀಯತೆಯಲ್ಲಿ ಸ್ವಾಗತಿಸಿಕೊಳ್ಳುತ್ತಾ ಈ ಮೂರು ಮುದ್ದು ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎನ್ನುವ ಹಾರೈಕೆಯೊಂದಿಗೆ ಅವರನ್ನು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಗೌರವಿಸಿಕೊಳ್ಬೇಕಾಗಿ ಹಿರಿಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲವರ ಕೈಚಪ್ಪಳೆಯ ಸದ್ದು ನಭೋಮಂಡಲವನ್ನು ಆಂತುಕೊಳ್ಳಲೆ ಎನ್ನುವ ಹಾರೈಕೆ ಸ್ನೇಹಿತರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಕಾರ್ಯಕ್ರಮಗಳು ನಿರಂತರವಾಗಿ ಬಿತ್ತರಗೊಳ್ತಾ ಇವೆ. ಬಂಧುಗಳೇ, ಅದರ ಜೊತೆಗೆ ಹೇಳಲೇಬೇಕು, ಸಾನ್ವಿ ಮುಂಬೈ ನಮ್ಮ ಊರಿನವರೇ, ಆದ್ರೆ ನಾಗೇಶ್ ಪೊಳಲಿ ಅಲ್ಲ, ನಾಗೇಶ್ ಕುಮಾರ್ ಪೊಳಲಿ ಅವರ ಶಿಷ್ಯೆ ಮುಂಬೈಯಲ್ಲಿ ನಾಟ್ಯ ಕಲಿತಾ ಇದ್ದಾಳೆ. ಅದರ ಜೊತೆಗೆ ಈಗ ಒಂದು 2-3 ದಿವಸದ ಹಿಂದೆ ನಮ್ಮ ರಕ್ಷಿತ್ ಶೆಟ್ಟಿ ಪಡ್ರೆ ಇವರಿಂದ ಸ್ವಲ್ಪ ಟ್ರೈನಿಂಗ್ ತಗೊಂಡ್ರು, ಅವರಿಗೆ ಅಭಿನಂದನೆಗಳು. ಅದರ ಜೊತೆಗೆ ನನ್ನ ಮಗ ರಿದಾನ್ ಶೆಟ್ಟಿ ಹಾಗೂ ರಾಕೇಶ್ ಪೂಂಜಾ ಹಾಗೂ ರಶ್ಮಿಯವರ ಮಗಳು ರಾಕೇಶ್ ಪೂಂಜಾ ನಮ್ಮ ಪಟ್ಲಯಾನ ಪುಸ್ತಕವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಮಾಡಿದ್ದೇ ಅವರು, ಆದ ಕಾರಣ ಅವರಿಗೂ ಪ್ರತ್ಯೇಕವಾದ ಅಭಿನಂದನೆಗಳು. ಅದರ ಜೊತೆಗೆ ಈ 2 ಮಕ್ಕಳ ಬಗ್ಗೆ ಹೇಳಬೇಕಿದ್ರೆ, ರಕ್ಷಿತ್ ಅವರ 2 ದಿವಸದ ಟ್ರೈನಿಂಗ್, ಅವರಿಗೆ ಯಕ್ಷಗಾನ ಅಂದ್ರೆ ಎಂತಂತಲೇ ಗೊತ್ತಿಲ್ಲ, ಖಾಲಿ 2 ದಿವಸದಲ್ಲಿ ಇವರು ಈ ಪರ್ಫಾರ್ಮೆನ್ಸ್ ಮಾಡಿದ್ರು ಅವಳ ಜೊತೆ ಸೇರಿ. ಹಾಗಾಗಿ ನಿಮ್ಮೆಲ್ಲರ ಜೋರಾದ ಕರತಾಡನದಿಂದ ಇನ್ನಷ್ಟು ನಮ್ಮ ಊರಿನ ಮಕ್ಕಳು ಯಕ್ಷಗಾನಕ್ಕೆ ಬರಲಿ ಎಂಬುದಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ ರಾಜೇಂದ್ರ ಕೃಷ್ಣ.